ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿರೋ ಒಂದು 2-3 ಅಪರೂಪವಾದ ಜಾಗಗಳದ ಪರಿಚಯ ಇವತ್ತು ಮಾಡ್ತಾಯಿದ್ದೀನಿ. ನಾವು ಶಿವಮೊಗ್ಗದಿಂದ ರಿಪ್ಪನ್ಪೇಟೆ, ಹೊಸನಗರ ಮತ್ತು ನಗರದ ಮೇಲೆ ಮಾಸ್ತಿಕಟ್ಟೆ ಅಂತ ಬರುತ್ತೆ. ಅಲ್ಲಿಂದ ಹೋದರೆ ಒಂದು 2-3 ಡ್ಯಾಮ್ಗಳನ್ನ ನೋಡ್ಕೊಂಬರ್ಬೋದು. ಇವತ್ತು ಅಲ್ಲಿಗೆ ಹೋಗ್ತಿದ್ದೀವಿ. ಇಲ್ಲಿ ಕಾಣಿಸ್ತಾ ಇರೋದು ನಗರದ ಬಿದನೂರು ಕೋಟೆ. ತುಂಬ ಮಳೆ ಇತ್ತು ಮತ್ತು ನಮಗೆ ಎಲ್ಲ ಜಾಗನೂ ಕವರ್ ಮಾಡೋಕ್ಕಾಗಲ್ಲ ಅಂಥೇಳಿ ಇವತ್ತು ನಗರದ ಕೋಟೆ ನೋಡಲಿಕ್ಕೆ ಹೋಗಲಿಲ್ಲ. ನಾವು ನಗರದಿಂದ ಕುಂದಾಪುರ ರೋಡ್ನಲ್ಲಿ ಮಾಸ್ತಿಕಟ್ಟೆ ಅಂತ ಬರುತ್ತೆ. ಅಲ್ಲಿಂದ ರೈಟಿಗೆ ಹೋದರೆ ಸಾವೆಹಕ್ಲು ಡ್ಯಾಮ್ ಅಂತ ಸಿಕ್ಕತ್ತೆ. ಅಲ್ಲಿಗೆ ನಾವಿವತ್ತು ಫಸ್ಟ್ ವಿಸಿಟ್ ಮಾಡ್ತಾಯಿದ್ದೀವಿ. ತುಂಬ ಮಳೆ ಇತ್ತು ಇಷ್ಟು ದಿನ ತನಕ. ಇವತ್ತು ಸ್ವಲ್ಪ ಮಳೆ ಕಡಿಮೆ ಇತ್ತು. ಹಾಗಾಗಿ ಇಲ್ಲಿಗೆ ಇವತ್ತು ವಿಸಿಟ್ ಕೊಡೋಣ ಅಂತೇಳಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಟ್ವಿ. ಇದೇ ಸಾವೆಹಕ್ಲು ಡ್ಯಾಮು. ತುಂಬ ಮಂಜು ಮುಚ್ಚಿದೆ. ನೋಡ್ತಾ ಇರಿ, ಮಂಜೆಲ್ಲ ಕ್ಲಿಯರಾಗಿ ನಮಗೆ ಡ್ಯಾಮ್ ಕಾಣಿಸುತ್ತೆ. ಈ ಡ್ಯಾಮು ಲಿಂಗನಮಕ್ಕಿಗೆ ನೀರನ್ನು ಪೂರೈಸಲಿಕ್ಕಾಗಿ ಕಟ್ಟಿರೋದು ಒಂದು ಚೆಕ್ ಡ್ಯಾಮು. ಆ್ಯಕ್ಚುಲಿ ಇಲ್ಲಿ ಡ್ಯಾಮಿನ ನೀರಿದೆಯಾ? ಇಲ್ಲಿ ಡ್ಯಾಮ್ ಇದೆ, ಆದರೆ ಏನು ಮಂಜಿರೋದ್ರಿಂದ ಕಾಣಿಸ್ತಾ ಇಲ್ಲ. ಶಬ್ದ ಕೇಳಿಸ್ತಿದೆ ನೋಡ್ರಿ. ನಾವು ಇಲ್ಲಿಗೆ ಹೋದಾಗ ತುಂಬ ಮಂಜಿದ್ದು, ಇಲ್ಲಿ ಡ್ಯಾಮ್ ಇದೆ ಅನ್ನೋದು ಗೊತ್ತೇ ಆಗಲ್ಲ. ಆ ರೀತಿ ಮಂಜು ಮುಚ್ಕೊಂಡಿತ್ತು. ನನಗೆ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು, ನೀರು ಡ್ಯಾಮು ಎಲ್ಲೂ ಕಾಣಿಸ್ತಾನೇ ಇರಲಿಲ್ಲ. ಈ ಡ್ಯಾಮ್ನ ಕಟ್ಟಿರೋದು ಲಿಂಗನಮಕ್ಕಿಗೆ ನೀರು ಸಪ್ಲೈ ಮಾಡಲಿಕ್ಕಾಗಿ. ಈ ಡ್ಯಾಮಿನ ಒಂದು ಭಾಗದಲ್ಲಿ ಚಾನಲ್ ಮೂಲಕ ನೀರನ್ನು ಹರಿಸಿ ಅದು ಮುಂದೆ ಒಂದು ಹೊಳೆಗೆ ಸೇರುತ್ತೆ. ಆ ಹೊಳೆ ನೀರು ನಗರದ ಮೂಲಕ ಲಿಂಗನಮಕ್ಕಿ ಡ್ಯಾಮ್ ಸೇರುತ್ತೆ. ಎಲ್ಲ ಮಂಜಾಗೋಗ್ಬಿಟ್ಟಿದೆ. ಛತ್ರಿ ಇದೆ ಬಿಡ್ರಿ, ನಮಗೆ ಛತ್ರಿ ಇದೆ. ನಡೀರಿ ಬಾಪುಟಿ. ಈ ಡ್ಯಾಮನ್ನು ನೋಡಲಿಕ್ಕೆ ಮಳೆಗಾಲದಲ್ಲಿ ಹೋದ್ರೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದು ಮಾಮೂಲಿ ಕೆರೆಗಳ ಥರ ಕಾಣಿಸುತ್ತೆ. ತುಂಬಿದಾಗ ಹೆಚ್ಚಾದ ನೀರು ಹರಿದೋಗ್ಲಿಕ್ಕೆ ಕೋಡಿ ಥರ ಮಾಡಿದ್ದಾರೆ. ಅದ್ರ ವಿನ್ಯಾಸ ತುಂಬ ಚೆನ್ನಾಗಿದೆ. ಅಲ್ಲಿಂದ ಹೆಚ್ಚಾದ ನೀರು ಹರಿದೋಗೋದು ನೋಡಲಿಕ್ಕೆ ಕಣ್ಣಿಗೆ ಹಬ್ಬ ಅನಿಸುತ್ತೆ. ಹಾಗಾಗಿ ಇಲ್ಲಿಗೆ ಈ ಮಳೆಗಾಲದಲ್ಲಿ ತುಂಬ ಜನ ಪ್ರವಾಸಿಗಳು ಹೋಗ್ತಾರೆ. ಮಾಸ್ತಿಕಟ್ಟೆ ಅನ್ನೋ ಊರಿನಲ್ಲಿ ಇದ್ರದ್ದು ಮೇಂಟೆನೆನ್ಸ್ ಆಫೀಸ್ ಇದೆ. ಅವ್ರ ಹತ್ರ ನಾವು ಈ ಡ್ಯಾಮ್ನ ವಿಸಿಟ್ ಮಾಡಲಿಕ್ಕೆ ಪರ್ಮಿಷನ್ ತೊಗೊಂಡು ಪಾಸ್ ತೊಗೊಂಡು ಬರಬೇಕು. ಇಲ್ಲಾಂದರೆ ಡ್ಯಾಮ್ನ ಮೇಲ್ಗಡೆ ಓಡಾಡಲಿಕ್ಕೆ ಬಿಡಲ್ಲ. ಇಲ್ಲೇ ದೂರದಿಂದ ನೋಡಿಕೊಂಡು ವಾಪಸ್ ಬರಬೇಕಾಗುತ್ತೆ. ನಾವು ಹೋದಾಗಂತೂ ತುಂಬ ಮಂಜು ಮುಚ್ಚಿತ್ತು. ಡ್ಯಾಮು ತುಂಬಿ ಹರಿತಾ ಇರೋದು ನೀರಿಂದು ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಸ್ವಲ್ಪ ಮಳೆ ಬಂದರೆ ಅಥವಾ ಗಾಳಿ ಬೀಸಿದರೆ ಈ ಮಂಜೆಲ್ಲ ಹೋಗಿ ನಿಮಗೆ ನೋಡಲಿಕ್ಕೆ ಸಿಕ್ಕುತ್ತೆ ಅಂತ ಹೇಳಿದರು. ಹಾಗಾಗಿ ಏನೋ ಒಂದು ಆಶಾಭಾವನೆಯಿಂದ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನಾವು ಹೋದಾಗ ಇಲ್ಲಿ ತುಂಬ ಗಾಳಿ ಇರಲಿಲ್ಲ, ಆದರೆ ನೀರಿನ ಶಬ್ದ ಮತ್ತು ಚಳಿ ಇತ್ತು. ನನಗೆ ಈ ಮಳೆಗಾಲದಲ್ಲಿ ಈ ಥರ ಎಲ್ಲಾದರೂ ಹೋಗಿ ಮಳೆ ಚೆನ್ನಾಗಿ ಬೀಳೋ ಜಾಗದಲ್ಲಿ ಓಡಾಡ್ಕೊಂಬರೋದು ಅಂದರೆ ಇಷ್ಟ. ಈ ಸಾರಿ ನಾವು ಸಾವೆಹಕ್ಲು ಡ್ಯಾಮ್ಗೆ ಹೋಗಿ ಬರೋಣ ಅಂತೇಳಿ ಹೋದ್ವಿ. ಇವತ್ತಂತೂ ತುಂಬ ಸಖತ್ತಾಗಿತ್ತು. ಸಖತ್ ಎಂಜಾಯ್ ಮಾಡ್ಕೊಂಬಂದ್ವಿ. ನಿಧಾನ ನೋಡ್ಕೊಂಬರ್ರಿ, ಪಾಚಿ ಕಟ್ಟಿರುತ್ತೆ. ಹೋಗ್ತಾ ಹೋಗ್ತಾ ನಾವು ಹೋಗೋ ಜಾಗದಲ್ಲಿ ಮಾತ್ರ ಸ್ವಲ್ಪ ಮಂಜು ಕಡಿಮೆ ಆಗಿರ್ತಿತ್ತು. ಹಾಗಾಗಿ ನೋಡಲಿಕ್ಕೆ ಆ ಸುತ್ತಮುತ್ತ ಜಾಗನ ತೊಂದರೆ ಇರಲಿಲ್ಲ. ಸ್ವಲ್ಪ ಹೊತ್ತಿಗೆ ಇಷ್ಟು ಮಂಜುನೂ ಕರಗಿ ಸ್ವಲ್ಪ ಎಲ್ಲದೂ ಸ್ವಲ್ಪ ದೂರದ ತನಕ ನೋಡಲಿಕ್ಕೆ ಅನುಕೂಲ ಆಯಿತು. ಇವೆಲ್ಲ ಡ್ಯಾಮ್ಗಳನ್ನ ಕಟ್ಟಲಿಕ್ಕೆ ಸುಮಾರು ಹಳ್ಳಿಗಳೆಲ್ಲ ಮುಳುಗಡೆ ಆಗಿದೆ. ಕಾಣಿಸ್ತಿದೆಯಾ? ಇದೇ ಸಾವೆಹಕ್ಲು ಡ್ಯಾಮಿನ ವಿಶೇಷ. 3 ಕಡೆಯನ್ನು ಕಟ್ಟೆ ಕಟ್ಟಿ ನೀರು ತುಂಬಿರೋದು ಕೆಳಗಡೆ ಬೀಳೋ ಹಾಗೆ ಮಾಡಿದ್ದಾರೆ. ಅದು ಬಿದ್ದು ಕೆಳಗಡೆ ಹಳ್ಳದಿಂದ ಮುಂದಕ್ಕೆ ಹರಿದು ಸಮುದ್ರ ಸೇರುತ್ತೆ.
ಮಳೆ ನೀರಿಗೆ ತುಂಬ ಪಾಚಿ ಕಟ್ಟಿತ್ತು. ನಿಧಾನವಾಗೇ ನಡಿಬೇಕು ಇದ್ರ ಮೇಲೆ. ನೋಡಿ, ನಾವು ಹೋಗ್ತಿರೋ ಎಡಗಡೆನಲ್ಲಿ ಡ್ಯಾಮಿಂದು ನೀರು ಓವರ್ಫ್ಲೋ ಆಗಿ ಹರಿತಾ ಇದೆ. ಶಬ್ದ ಕೇಳಿಸ್ತಿದೆ ಅನಿಸುತ್ತೆ. ಓವರ್ಫ್ಲೋ ಆಗಿದ್ದ ನೀರು ಈ ಥರ ಹರಿದು ಮುಂದಕ್ಕೆ ಸಮುದ್ರ ಸೇರುತ್ತೆ. ಅಲ್ಲಿ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ನಾವು ನೆಕ್ಸ್ಟ್ ಹೋಗ್ತೀವಿ. ಸ್ವಲ್ಪ ಅಪಾಯದ ಜಾಗನೇ. ಯಾರಾದರೂ ತುಂಬ ಕುತೂಹಲಕ್ಕೆ ಕಟ್ಟೆಗಳ ಮೇಲೆ ಹತ್ತಿ ಬಗ್ಗೆ ನೋಡಿದಾಗ ಸ್ವಲ್ಪ ಜಾರೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು. ನೋಡಿ, ಇಲ್ಲಿ ನೀರು ಬೀಳ್ತಿದ್ದಾಗ ಗಾಳಿಗೆ ಮೇಲ್ಗಡೆ ತುಂತುರು ನೀರು ಬಂದು ನಮಗೆ ಮಳೆ ಬರ್ತಿದೆ ಅನ್ನೋವಷ್ಟು ಅನುಭವ ಆಗ್ತಾಯಿತ್ತು. ಆದರೆ ನಾವು ಹೋದಾಗ ಮಳೆ ಇರಲಿಲ್ಲ, ಮಳೆ ನಿಂತಿತ್ತು. ಎಷ್ಟು ಒಳ್ಳೆ ಮಳೆ ನೀರು ಬಿದ್ದಂಗೆ ಬೀಳ್ತಾ ಇದೆ. ನಾವು ಹೋದ ಸ್ವಲ್ಪ ಹೊತ್ತಿಗೆ ಮಂಜೆಲ್ಲ ಕ್ಲಿಯರ್ ಆಗಿ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸೋ ಹಾಗೆ ಆಯಿತು. ಬೆಟ್ಟಗಳು, ನೀರು, ಎಲ್ಲಿನ ತನಕ ನೀರು ನಿಂತಿದೆ ಅನ್ನೋದೂ ಕಾಣಿಸ್ತಾ ಇತ್ತು. ನಾವು ಒಳ್ಳೆ ಟೈಮ್ನಲ್ಲಿ ಈ ಜಾಗಕ್ಕೆ ಹೋದ್ವಿ ಅಂತ ಅನ್ನಿಸ್ತು. ನಾನು ಇವಾಗಲೂ ನಿಮ್ಮ ಮೆಮೊರಿ ಮಾಡ್ಕೊಳ್ಳೋದಂದ್ರೆ ನೀವು ಅಟ್ಯಾಕ್ ಮಾಡ್ತಿರಲ್ಲ ಸರ್ ವಾಲಿಬಾಲ್ ಅಲ್ಲಿ ಸ್ವಲ್ಪ ಈಗೆಲ್ಲ ಮಂಜು ಕ್ಲಿಯರ್ ಆಗಿದೆ ಅಲ್ವಾ. ನೋಡಿ, ಮೇಲ್ಗಡೆಯಿಂದ ಹಾಗೆ ಮಂಜು ವಾಪಸ್ ಹೋಗ್ತಾ ಇರೋಂಗೆ ಅನಿಸುತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ಹಾಗೇ ಮೇಲಿಂದ ಮಂಜು ಸುರಿತಾವ ಅಷ್ಟನ್ನು ಕವರ್ ಮಾಡಿಬಿಡುತ್ತೆ. ನೋಡ್ತಾ ಇರಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೋಡಿರಿ, ಆಗಲೇ ಎಲ್ಲ ಮಂಜು ಕವರೇ ಆಗೋಗ್ಬಿಡ್ತು. ರೋಡು ಯಾವುದೋ ಆಕಾಶದೊಳಗೆ ಹೋಗ್ತಿದೆ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಸುತ್ತಮುತ್ತ ಮಂಜು ಮಂಜು ಮಂಜು. ಈಗ ನಾವು ಡ್ಯಾಮಿನ ಮುಂದಿರೋ ಬ್ರಿಡ್ಜ್ ಮೇಲೆ ಬಂದಿದ್ದೀವಿ. ಇಲ್ಲಿಂದ ಈ ಓವರ್ಫ್ಲೋ ಆಗೋ ನೀರನ್ನು ನೋಡೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಓವರ್ಫ್ಲೋ ಆಗಿ ಮುಂದೆ ಹರಿದು ಇದೆಲ್ಲ ಸಮುದ್ರ ಸೇರುತ್ತೆ.
ಹಾಂ ಹಾಂ ಸುಮಾರು ಒಂದು 2-3 ಗಂಟೆ ಈ ಸಾವೆಹಕ್ಲು ಡ್ಯಾಮ್ನಲ್ಲಿ ಇದ್ದು ನಂತರ ನಾವು ಚಕ್ರ ಡ್ಯಾಮ್ನ ನೋಡಲಿಕ್ಕೆ ಅಂತ ಹೇಳಿ ಹೊರಟ್ವಿ. ಸಾವೆಹಕ್ಲು ಡ್ಯಾಮ್ನಿಂದ ಸುಮಾರು ಒಂದು 19 ಕಿಲೋಮೀಟ್ರ್ ದೂರದಲ್ಲಿ ಚಕ್ರ ಡ್ಯಾಮ್ ಇದೆ. ಇದನ್ನು ಅಷ್ಟೇ, ಇದ್ರ ನೀರು ಹೆಚ್ಚಾಗಿರೋದು ಹರಿದು ಸಮುದ್ರ ಸೇರುತ್ತೆ. ಇನ್ನು ಉಳಿದಂತೆ ಒಂದು ಚಾನಲ್ ಥರ ಮಾಡಿ ಇದ್ರ ನೀರನ್ನೆಲ್ಲ ಲಿಂಗನಮಕ್ಕಿ ಡ್ಯಾಮಿಗೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಲಿಂಗನಮಕ್ಕಿನಲ್ಲಿ ತುಂಬ ನೀರು ಮಳೆಯಲ್ಲಿ ಶೇಖರಣೆ ಆದರೆ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಆ ಡ್ಯಾಮಿಗೆ ಸುತ್ತಮುತ್ತ ಎಲ್ಲೆಲ್ಲಿಂದ ನೀರನ್ನು ಸಂಗ್ರಹ ಮಾಡೋಕ್ಕೆ ಸಾಧ್ಯನೋ ಅಲ್ಲೆಲ್ಲ ಈ ಥರ ಚೆಕ್ ಡ್ಯಾಮ್ಗಳನ್ನ ಕಟ್ಟಿ ಅಲ್ಲಿಂದ ನೀರನ್ನು ಚಾನಲ್ಗಳ ಮೂಲಕ ಲಿಂಗನಮಕ್ಕಿ ಕಡೆ ತಿರುಗಿಸಿದ್ದಾರೆ. ಈ ಚಕ್ರ ಡ್ಯಾಮ್ ಮೇಲೆ ನಡಿಬೇಕಾದ್ರೆ ಗಾಳಿಗೆ ನಾವೆಲ್ಲಿ ಬಿದ್ದೋಗ್ಬಿಡ್ತೀವೋ ಅನ್ನೋಷ್ಟು ಭಯ ಆಗ್ತಾಯಿತ್ತು. ಇಲ್ಲೂ ಅಷ್ಟೇ ಪರ್ಮಿಷನ್ ಇರಬೇಕು. ನಾವಿಲ್ಲಿ ಪರ್ಮಿಷನ್ ತೊಗೊಂಡು ಈ ಡ್ಯಾಮ್ ಮೇಲೆ ಒಂದು ವಾಕ್ ಹೋದ್ವಿ. ಆ ದೂರದಲ್ಲಿ ಮೋಡದ ಮರೆಯಲ್ಲಿ ಕಾಣಿಸ್ತಿದೆಯಲ್ಲ ಅದು ಕೊಡಚಾದ್ರಿ ಬೆಟ್ಟ. ಸುತ್ತಮುತ್ತ ಬೆಟ್ಟಗಳು ಅಲೆ ಅಲೆಯಾಗಿ ಕಾಣಿಸ್ತಾ ಇತ್ತು. ಗಾಳಿ ಅಂದರೆ ವಿಪರೀತ ಗಾಳಿ. ಈ ಗಾಳಿಗೆ ಕಿವಿ ನೋವು ಬರುತ್ತೇನೋ ಅಂತೇಳಿ ಛತ್ರಿನೆಲ್ಲ ಕಿವಿಗೆ ಅಡ್ಡ ಇಟ್ಕೊಂಡು ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಈ ಚಕ್ರ ಡ್ಯಾಮ್ ಇನ್ನೂ ತುಂಬಿರಲಿಲ್ಲ. ಹಾಗಾಗಿ ನಮಗೆ ಇಲ್ಲಿ ನೀರು ಹೆಚ್ಚಾಗಿದ್ದು ಓವರ್ಫ್ಲೋ ಆಗಿ ಹರಿಯೋದನ್ನು ನೋಡಲಿಕ್ಕಾಗಲಿಲ್ಲ. ಸುತ್ತಮುತ್ತ ಬೆಟ್ಟಗಳು, ಬೆಟ್ಟದ ಮೇಲೆ ಮೋಡಗಳು, ಸಣ್ಣಗೆ ತುಂತುರು ಮಳೆ, ತಣ್ಣಗೆ ಗಾಳಿ. ಡ್ಯಾಮ್ ತುಂಬಿ ಇಲ್ಲದು ನೀರು ಹೆಚ್ಚಾಗಿರೋದು ಓವರ್ಫ್ಲೋ ಆಗುತ್ತೆ. ಡ್ಯಾಮ್ ಇನ್ನೂ ತುಂಬಿಲ್ಲ, ಹಾಗಾಗಿ ಇಲ್ಲಿ ನೀರು ಹರಿತಾ ಇಲ್ಲ. ಇವತ್ತಿನ ಪ್ರವಾಸದಲ್ಲಿ ಯಾವ ಕಾಡು ಪ್ರಾಣಿಗಳು ಸಿಕ್ಕಲಿಲ್ಲ. ಇದೊಂದು ಹಾವಿನ ಪೊರೆ ಮಾತ್ರ ಇಲ್ಲಿ ಸಿಕ್ತಷ್ಟೇ. ನೋಡಿ, ಅಲ್ಲಿ ಓವರ್ಫ್ಲೋದಾದ ನೀರು ಇಲ್ಲಾದು ಹರಿದು ಮುಂದಿರೋ ನದಿಯಿಂದ ಸಮುದ್ರ ಸೇರ್ಕೊಳುತ್ತಂತೆ. ಓವರ್ಫ್ಲೋ ಆಗ್ತಿಲ್ವಲ್ಲ, ಹಾಗಾಗಿ ಇದೆಲ್ಲ ಬರೀ ಖಾಲಿ ಸಿಮೆಂಟ್ ಚಾನಲ್ ಥರ ಕಾಣಿಸ್ತಿದೆ ಅಷ್ಟೇ. ಈ ಚಕ್ರ ಡ್ಯಾಮ್ ಮೇಲೂ ಸುಮಾರು ಹೊತ್ತಿದ್ದು ನಾವು ವಾಪಸ್ಸು ಶಿವಮೊಗ್ಗ ಹೊರಟ್ವಿ. ಶಿವಮೊಗ್ಗ ಹೋಗ್ಬೇಕಾದ್ರೆ ನಗರದ ಮೇಲೇ ಹೋಗಬೇಕಿತ್ತು. ನಿಮಗೆಲ್ಲ ನಗರ ಅಂದರೆ ಒಂದು ಊರು ಅಂತ ಗೊತ್ತಿರಲಿ. ಇಲ್ಲಿ ಈ ಊರ ಹೆಸರೇ ನಗರ. ನಗರಕ್ಕೆ ಬಂದಮೇಲೆ ಒಂದು ಕಾಫಿ ಕುಡಿಯೋಣ ಅಂತೇಳಿ ಒಂದು ಹೋಟ್ಲ್ ಹತ್ರ ನಿಲ್ಲಿಸಿದ್ವಿ. ಅಲ್ಲಿ ಒಂದು ಬ್ರಿಡ್ಜ್ ಕಾಣಿಸ್ತಿತ್ತು. ಆ ಬ್ರಿಡ್ಜ್ ಏನು ಅಂತ ಹೇಳಿ ನೋಡೋಣ ಅಂತೇಳಿ ಒಂದು ಸಣ್ಣ ವಾಕ್ ಹೋದ್ವಿ. ನಗರದಿಂದ ಒಂದು ಕೊಲ್ಲೂರು ರೋಡು ಮತ್ತು ಇನ್ನೊಂದು ಕುಂದಾಪುರ ರೋಡ್ ಹೋಗುತ್ತೆ. ನಾವೀಗ ಕೊಲ್ಲೂರು ರೋಡ್ನಲ್ಲಿ ಈ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಇಲ್ಲಿ ಎಡಗಡೆಯಿಂದ ಬರ್ತಾ ಇರೋ ನೀರು ಸಾವೆಹಕ್ಲು ಡ್ಯಾಮ್ನಿಂದ ಚಾನಲ್ ಮೂಲಕ ಲಿಂಗನಮಕ್ಕಿಗೆ ಬಿಡ್ತಾ ಇರೋ ನೀರು ನೋಡಿ, ಇದು ಹರಿದು ಬರ್ತಾ ಇದೆ. ಇಲ್ಲಿಂದ ಮುಂದಕ್ಕೆ ಹರಿದು ಇದು ನಗರದ ಊರೊಳಗಳಿಂದ ಲಿಂಗನಮಕ್ಕಿ ತಲುಪುತ್ತೆ. ಇದರಲ್ಲಿ ಬೇರೆ ಸಣ್ಣ ಸಣ್ಣ ಹಳ್ಳ ಹೊಳೆಗಳ ನೀರನ್ನು ಸೇರಿದೆ. ನಾವೀಗ ಬಂದಿರೋದು ನಗರ ಬಿಟ್ಟು, ಅಂದರೆ ನಗರ ಊರೊಳಗಳಿಂದ ಈ ನದಿ ದಡಕ್ಕೆ ಬಂದಿದ್ದೀವಿ. ಮುಂಚೆ ಇಷ್ಟು ಮಾತ್ರ ನದಿ ಹರಿತಾ ಇತ್ತಂತೆ. ಆದರೆ ಲಿಂಗನಮಕ್ಕಿ ಡ್ಯಾಮ್ ಆದಮೇಲೆ ಅದ್ರ ಹಿನ್ನೀರು ಇಲ್ಲೆಲ್ಲ ನಿಲ್ಲುತ್ತೆ ಅಂಥೇಳಿ ಇಲ್ಲಿದ್ದ ಮನೆಗಳನ್ನ ಎಲ್ಲ ಖಾಲಿ ಮಾಡಿಸಿ ಅವರಿಗೆ ಬೇರೆ ಪರಿಹಾರಗಳನ್ನ ಕೊಟ್ಟು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಈ ಹಸ್ರಿಗೆ ಎಲ್ಲೆಲ್ಲಿ ಕಾಣಿಸ್ತಿದೆಯೋ ಅಲ್ಲೆಲ್ಲ ಲಿಂಗನಮಕ್ಕಿ ತುಂಬಿದಾಗ ನೀರು ನಿಲ್ಲುತ್ತೆ ಅಂತ ಹೇಳ್ತಾಯಿದ್ರು. ಸುಮಾರು ಮನೆಗಳು ಇಲ್ಲೆಲ್ಲ ಅವುಗಳದ್ದು
ಫೌಂಡೇಶನ್ ಎಲ್ಲ ಕಾಣಿಸ್ತಿತ್ತು, ಮತ್ತು ಕೆಲವು ಒಳಕಲ್ಗಳು ಸಿಕ್ತು. ಆಮೇಲೆ ಸುಮಾರು ಬಾವಿಗಳು ಈ ಜಾಗದಲ್ಲಿ ಇತ್ತಂತೆ. ಮಲೆನಾಡಿನಲ್ಲಿ ಕುಡಿಯೋ ನೀರಿಗೆ ಎಲ್ಲ ಮನೆಗಳಲ್ಲಿ ಬಾವಿಗಳನ್ನ ತೋಡಿರ್ತಾರೆ. ಬಾವಿನಲ್ಲಂತೂ ತುಂಬ ಮೇಲೇ ನೀರಿರುತ್ತೆ, ತುಂಬ ಸಿಹಿನೂ ಇರುತ್ತೆ. ಯಾಕೆಂದರೆ ಸುಮಾರು ಮನೆಯಲ್ಲಿ ನಾನು ಬಾವಿ ನೀರನ್ನ ಕುಡಿದು ನೋಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಈ ಜಾಗದಲ್ಲಿ ಸುಮಾರು ಬಾವಿಗಳಿದೆ ಅಂತ ಹೇಳ್ತಿದ್ರು. ಹಾಗಾಗಿ ಸ್ವಲ್ಪ ನೀರು ನಿಂತಿರೋ ಜಾಗದಲ್ಲಿ ಅದು ಬಾವಿ ಇದ್ರೂ ಇರ್ಬೋದು, ಅಲ್ಲಿಗೆ ಹೋಗಬೇಡಿ ಅಂತ ಹೇಳ್ತಾಯಿದ್ರು. ಏಕೆಂದರೆ ನೀರು ನಿಂತು ಅದು ಆಳ ಎಷ್ಟಿದೆ ಅಂತ ಗೊತ್ತಾಗಲ್ಲ. ಜೊತೆಗೆ ಮಣ್ಣು ಕುಸ್ತು ಅದು ಸ್ವಲ್ಪ ಕೆಸರಾಗಿರುತ್ತೆ, ಈ ಹೂಳು ಥರ ತುಂಬ್ಕೊಂಡಿರುತ್ತೆ. ಈ ಥರ ಜಾಗಗಳಿಗೆ ಹೋದಾಗ ತುಂಬ ಹುಷಾರಾಗಿ ಹೆಜ್ಜೆ ಇಡಬೇಕು ಅಂತೇಳಿ ಅಲ್ಲಿ ಗೊತ್ತಿರೋರು ನಮ್ಮನ್ನು ಹೇಳಿ ಕಳಿಸಿದ್ರು. ಇದು ಹಳೆ ಕೊಲ್ಲೂರು ಬ್ರಿಡ್ಜು. ಮುಂಚೆ ಕೊಲ್ಲೂರಿಗೆ ಹೋಗಲಿಕ್ಕೆ ರೂಟ್ ಇತ್ತಂತೆ. ಇಲ್ಲಿ ಯಾವಾಗ ಲಿಂಗನಮಕ್ಕಿ ನೀರು ಜಾಸ್ತಿಯಾಗಿ ಇಲ್ಲಿ ಮುಳುಗಡೆ ಆಗುತ್ತೆ ಅಂತ ಗುರುತಿಸಿದ್ರು, ಆಮೇಲೆ ಈ ಬ್ರಿಡ್ಜನ್ನು ಬೇರೆ ಕಡೆ ಕಟ್ಟಿದ್ದಾರೆ. ಇದು ನೀರು ಜಾಸ್ತಿ ಆದಾಗ ಮುಳುಗುತ್ತೆ, ನೀರಿಲ್ದಾಗ ಇಲ್ಲಿಂದ ಸುಮ್ಮನೆ ಆ ಕಡೆ ಈ ಕಡೆ ಹೊಲ ಗದ್ದೆಗಳಿಗೆ ಓಡಾಡೋರು ಇದನ್ನು ಉಪಯೋಗಿಸ್ಕೋತಾರೆ. ನದಿ ತುಂಬಿ ಹರಿತಾ ಇದೆ. ಇದರಲ್ಲಿ ಸಾವೆಹಕ್ಲು ಡ್ಯಾಮಿನ ನೀರು ಸಹಿತ ಸೇರಿದೆ. ಮನೆದು ಫೌಂಡೇಶನ್ ಇಲ್ಲೊಂದು ಬಾವಿ. ನನಗೆ ಈ ಥರ ಎಲ್ಲ ಮುಳುಗಡೆ ಆದ ಜಾಗಗಳನ್ನ ನೋಡಿದಾಗ ಮನಸ್ಸು ತುಂಬ ಭಾರ ಆಗುತ್ತೆ. ಈ ಜಾಗದಲ್ಲಿ ತುಂಬ ವರ್ಷಗಳಿಂದ ತುಂಬ ತಲೆಮಾರುಗಳು ನೆಲೆಸಿರೋ ಜಾಗಗಳನ್ನು ಬಿಟ್ಟು ಆ ಮನೆಗಳನ್ನ ಖಾಲಿ ಮಾಡ್ಕೊಂಡು ಬೇರೆ ಹೊಸ ಜಾಗಗಳಿಗೆ ಹೋಗಿ ನೆಲೆಸೋದು ಎಷ್ಟು ಕಷ್ಟ ಆಗಿರ್ಬೋದು ಆಗಿನ ಕಾಲದ ಜನಗಳಿಗೆ ಅಂತ ಅನಿಸುತ್ತೆ. ನಾ ಡಿಸೋಜಾ ಅವರು ಮುಳುಗಡೆ ಅಂತೇಳಿ ಒಂದು ಕಾದಂಬರಿ ಬರೆದಿದ್ದಾರೆ. ನಾನು ತುಂಬ ಚಿಕ್ಕ ಹುಡುಗಿನಲ್ಲೇ ಆ ಕಾದಂಬರಿ ಓದಿದ್ದೆ. ಹಾಗಾಗಿ ನನಗೆ ಈ ಥರ ಮುಳುಗಡೆ ಆ ಜಾಗಗಳ ಜನಗಳದ್ದು ಕಷ್ಟ ನೋವುಗಳು ನನಗೆ ತುಂಬ ಕಣ್ಣಿಗೆ ಕಟ್ತಂಗಿದೆ. ನನಗೆ ಇಲ್ಲೇ ಒಂದು ಸಣ್ಣ ಜರಿ ಪಕ್ಕದಲ್ಲಿ ಈ ಬ್ರಾಹ್ಮಿ ಸಿಕ್ತು. ಸಣ್ಣ ಸಣ್ಣ ಎಲೆ ಇದೆ, ತುಂಬ ನ್ಯಾಚುರಲಾಗಿ ಬೆಳೆದಿದೆ. ಇದನ್ನು ಸ್ವಲ್ಪ ಕಿತ್ಕೊಂಬಂದೆ. ಆಮೇಲೆ ಮಲೆನಾಡು ಅಂದರೆ ಕಳಲೆ ಕಾಮನ್ ಆಹಾರ ಪದಾರ್ಥ ಆಗಿರುತ್ತೆ. ನನಗಿಲ್ಲಿ ಒಬ್ಬರು ಫ್ರೆಂಡ್ ಮನೆಯಿಂದ ನನಗೆ 2 ಪೀಸು ಕಳಲೆನೂ ಕೊಟ್ಟರು. ಅದನ್ನು ತೊಗೊಂಡು ನಾವು ವಾಪಸ್ಸು ಶಿವಮೊಗ್ಗ ಕಡೆ ಪ್ರಯಾಣ ಮಾಡಿದ್ವಿ. ಒಂದು ಅದ್ಭುತವಾದ ವೀಕೆಂಡು ಈ ಸರಿ ನಮಗೆ ಸಿಕ್ಕಿತ್ತು. ಈ ವರ್ಷದ ಮಳೆನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಟೂರಿಸ್ಟ್ಗಳಿಗೆ ಒಂದು ಸೂಚನೆ ಏನಪ್ಪ ಅಂದರೆ, ತುಂಬ ಮಳೆ ಇದ್ದು ಭೂಕುಸಿತ ಆಗೋ ಅಂಥ ಜಾಗಗಳಿಗೆ ಯಾವ ಕಾರಣಕ್ಕೂ ಹೋಗೋದು ಒಳ್ಳೆಯದಲ್ಲ. ನಮಗೆ ಇದೆಲ್ಲ ಗೊತ್ತಿರೋ ಜಾಗಗಳು. ಮತ್ತು ಸ್ವಲ್ಪ ಮಳೆ ಒಂದು ಹಂತಕ್ಕೆ ನಿಂತ ಮೇಲೆ ನಾವು ಇಲ್ಲಿಗೆಲ್ಲ ವಿಸಿಟ್ ಕೊಟ್ವಿ. ಮಲೆನಾಡು ನಾವು ಒಂದ್ಸರಿ ಹೋಗಿ ಎಂಜಾಯ್ ಮಾಡ್ಕೊಂಬರೋಕ್ಕೆ ತುಂಬ ಖುಷಿಯಾಗ್ಬೋದು. ಆದರೆ ಅಲ್ಲೇ ಬದುಕಿ ಬಾಳೋರಿಗೆ ಕೆಲವು ಸಮಸ್ಯೆಗಳೂ ಇರುತ್ತೆ. ಅವುಗಳಿಗೆ ಹೊಂದ್ಕೊಂಡು ಅದಕ್ಕೆ ಬೇಕಾದ ಪರಿಹಾರನ ಸಾಧ್ಯವಾದಷ್ಟು ಮಾಡಿಕೊಂಡು ಅಲ್ಲಿ ಜನಗಳು ಬದುಕ್ತಾ ಇರ್ತಾರೆ. ಈ ಜಾಗಗಳಲ್ಲಿ ಇಂಬ್ಳಗಳ ಕಾಟ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಇಲ್ಲಿಗೆ ವಿಸಿಟ್ ಕೊಡ್ತೀವಿ ಅಂದರೆ ಒಂದು ಸುಣ್ಣದ ಡಬ್ಬಿ ಅಥವಾ ಸ್ವಲ್ಪ ಹೊಗೆ ಸೊಪ್ಪು ತೊಗೊಂಡೋಗೋದು ಒಳ್ಳೆಯದು. ಇಂಬ್ಳಗಳೇನಾದರೂ ಹತ್ತಿದರೆ ಸ್ವಲ್ಪ ಆ ಜಾಗಕ್ಕೆ ಸುಣ್ಣ ಹಚ್ಚಿದರೆ ಅವನ್ನ ಕೀಳಲಿಕ್ಕೆ ಈಸಿ ಆಗುತ್ತೆ. ಒಂದು ಹೊಸ ಅನುಭವದೊಂದಿಗೆ ಮನೆಗೆ ವಾಪಸ್ ಬರ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.